ಅದು ಜೂನ್ 25, 2019 ಸಂಜೆ 5:45 ಸುಮಾರಿಗೆ ಕೈದಿಗಳ ಎಣಿಕೆ ನಡೆಸುತ್ತಿದ್ದಾಗ ಇಬ್ಬರು ಮಹಿಳೆಯರು ಕಣ್ಮರೆಯಾಗಿರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಈ ಘಟನೆ ನಡೆಯುತ್ತಿದ್ದಂತೆ ಜೈಲಿನ ಭದ್ರತೆ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದವು. ಜೈಲಿನ ಕೋಣೆಗಳಲ್ಲಿ ಸುರಂಗವನ್ನ ಮಾಡಿ ಆಮೇಲೆ ಜೈಲಿನ ಹೊರಗಡೆ ಇರುವಂತಹ ಗೋಡೆಗಳನ್ನು ಹತ್ತಿ ಆ ಇಬ್ಬರು ಮಹಿಳೆಯರು ಪರಾರಿಯಾಗಿರಬಹುದು ಅಂತ ಶಂಕೆ ಮಾಡಲಾಗಿತ್ತು. ತಿರುವನಂತಪುರಂನ ಅತ್ತಕೊಳಂಗರ್ ಮಹಿಳಾ ಕಾರಾಗೃಹದಿಂದ ಇಬ್ಬರು ವಿಚಾರಣಾಧೀನ ಕೈದಿಗಳು ನಾಪತ್ತೆಯಾಗಿರುವುದು ಭಾರೀ ಸಂಚಲನವನ್ನ ಮೂಡಿಸಿತ್ತು. ಅರೆಕ್ಷಣ ಕಣ್ಣು ತಪ್ಪಿದರೆ ಸಾಕು, ಇಡೀ ಪೊಲೀಸ್ ಇಲಾಖೆಯನ್ನೇ ಚಕಿತಗೊಳಿಸುವಂತೆ ಜೈಲಿನಿಂದ ಪರಾರಿಯಾದ ಆ ಇಬ್ಬರು ಚಾಣಾಕ್ಷ ಮಹಿಳೆಯರು ಇಂದಿಗೂ ಕೂಡ ನಾಪತ್ತೆಯಾಗಿದ್ದಾರೆ. ಹೌದು, ಅವರೇ ಸಂಧ್ಯಾ, ಮೂಲತಃ ವರ್ಕಳ ನಿವಾಸಿ. ಮಾತುಗಳಲ್ಲಿ ಕೋಟೆ ಕಟ್ಟಿ ಜನರನ್ನು ನಂಬಿಸಿ ವಂಚಿಸುವ ಮಹಾ ವಂಚಕಿ. ಎರಡನೆಯವಳು ಶಿಲ್ಪಾ. ಇವಳು ಮೂಲತಃ ನಾಗರೂರು ನಿವಾಸಿ. ಕೈಚಳಕದಲ್ಲಿ ಎತ್ತಿದ ಕೈ. ಆಕೆಯ ಮೇಲೆ ಕಳ್ಳತನದ ಹಲವಾರು ಗಂಭೀರ ಆರೋಪಗಳಿದ್ದವು. ಕಾನೂನಿನಿಂದ ಕಣ್ಣು ತಪ್ಪಿಸಿಕೊಂಡು ಜುಲೈ ತಿಂಗಳ ಆರಂಭದಲ್ಲೇ ಅಟ್ಟಿಂಗಲ್ ಜುಡಿಷಿಯಲ್ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಈ ಇಬ್ಬರ ವಿರುದ್ಧ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಇವರನ್ನು ಕಡ್ಡಾಯವಾಗಿ ನ್ಯಾಯಾಂಗ ಬಂಧನದಲ್ಲಿಡಬೇಕೆಂದು ಆದೇಶ ಮಾಡಿತ್ತು. ಹೀಗಾಗಿ ಅವರನ್ನಿಬ್ಬರನ್ನ ಅತ್ತಕೊಳಂಗಲ್ ಮಹಿಳಾ ಕಾರಾಗೃಹಕ್ಕೆ ಅಟ್ಟಿದ್ದರು. ಆದರೆ ಕಳ್ಳತನ ಮತ್ತು ವಂಚನೆಯಲ್ಲಿ ಪಳಗಿದ್ದ ಇಬ್ಬರು ಜೈಲಿನ ಭದ್ರತಾ ಕೋಟೆಯನ್ನೇ ಭೇದಿಸಿ ಪರಾರಿಯಾಗುತ್ತಾರೆ ಅಂತ ಯಾರು ಕೂಡ ನಂಬಿರಲಿಲ್ಲ. ಈ ಇಬ್ಬರು ಮಹಿಳೆಯರು ಜೈಲಿನಿಂದ ಪರಾರಿಯಾಗಿದ್ದಾರೆಂಬ ಸುದ್ದಿ ವರದಿಯಾಗುತ್ತಿದ್ದಂತೆ ಕಾರಾಗೃಹದ ಅಂದಿನ ಡಿಜಿಪಿ ಆಗಿದ್ದ ಖಡಕ್ ಅಧಿಕಾರಿ ಋಷಿರಾಜ್ ಸಿಂಗ್ ಅವರು ತಡ ಮಾಡದೆ ಖುದ್ದು ಜೈಲಿಗೆ ಧಾವಿಸಿದರು. ಅವರದೇ ನೇತೃತ್ವದಲ್ಲಿ ಇಡೀ ನಗರಾದ್ಯಂತ ಹಗಲು ರಾತ್ರಿ ಎನ್ನದೇ ಬೃಹತ್ ಶೋಧ ಕಾರ್ಯವನ್ನ ಮಾಡಿದ್ದರು. ಇಡೀ ತಿರುವನಂತಪುರ ನಗರವನ್ನ ಪೊಲೀಸರು ಸಂಪೂರ್ಣವಾಗಿ ಹತೋಟಿಯನ್ನು ತೆಗೆದುಕೊಂಡು ಒಂದೊಂದು ಗಲ್ಲಿಗಳಲ್ಲಿಯೂ ಕೂಡ ಜಾಲಾಡಿದ್ದರು. ಏರ್ಪೋರ್ಟ್ಗಳಲ್ಲೂ ಕೂಡ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದ್ದರು. ಪ್ರತಿಯೊಂದು ಆಟೋಗಳನ್ನ, ಬಸ್ಗಳನ್ನ, ಕ್ಯಾಬ್ಗಳನ್ನ, ಟ್ರಕ್ಗಳನ್ನ ಪರಿಶೀಲನೆ ಮಾಡಿದರೂ ಕೂಡ ಈ ಇಬ್ಬರು ಮಹಿಳೆಯರು ಎಲ್ಲಿಯೂ ಕೂಡ ಸಿಗಲಿಲ್ಲ. ಎಲ್ಲಾ ಜಾಗಗಳಲ್ಲೂ ತೀವ್ರ ನಿಗಾ ಇಡಲಾಗಿತ್ತು. ಪ್ರತಿಯೊಬ್ಬ ಪ್ರಯಾಣಿಕರನ್ನು ಕೂಡ ತಪಾಸಣೆ ಮಾಡಲಾಗಿತ್ತು. ತಿರುವನಂತಪುರಂನ ಪ್ರಸಿದ್ಧ ಪದ್ಮನಾಭ ದೇವಸ್ಥಾನಕ್ಕೂ ಹೋಗಿ ಅಲ್ಲಿಯೂ ಕೂಡ ತಪಾಸಣೆಯನ್ನ ಮಾಡಲಾಗಿತ್ತು. ಆದರೆ ಒಂದು ವಿಷಯ, ಈ ಇಬ್ಬರು ಮಹಿಳೆಯರು ಜೈಲಿನ ಆವರಣದಿಂದ ಪಾರಾಗಿರುವುದು ಸಿಸಿಟಿವಿ ಮೂಲಕ ಗೊತ್ತಾಗಿದೆ. ಆದರೆ ಈ ಇಬ್ಬರು ಇಷ್ಟು ಸುಲಭವಾಗಿ ಸುರಂಗ ಮಾಡಿ ಈ ಇಬ್ಬರು ಮಹಿಳೆಯರು ಹೊರಗೆ ಹೋಗಬೇಕೆಂದ್ರೆ ಅವರಿಂದ ಮಾತ್ರ ಸಾಧ್ಯವಿಲ್ಲ. ಜೈಲಿನ ಒಳಗೂ ಕೂಡ ಯಾರಾದರೂ ಕೂಡ ಶಾಮೀಲಾಗಿರುವ ಶಂಕೆ ಕೂಡ ಇತ್ತು. ಆದರೆ ಯಾರು ಎಂಬುದು ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಖಾಕಿ ಪಡೆಯ ನಿದ್ದೆಗೆಡಿಸಿ ಜೈಲಿನ ಭದ್ರತಾ ವ್ಯವಸ್ಥೆಯನ್ನ ಅಣಕಿಸುವಂತೆ ಪರಾರಿಯಾದ ಈ ಇಬ್ಬರು ಮಹಿಳಾ ವಿಚಾರಣಾಧೀನ ಕೈದಿಗಳು ಪೊಲೀಸರ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ತೀವ್ರ ಹುಡುಕಾಟದ ಹೊರತಾಗಿಯೂ ಇನ್ನೂ ಕೂಡ ತಲೆಮರೆಸಿಕೊಂಡಿದ್ದಾರೆ ಅಂದರೆ ಯಾರಿಗೂ ಕೂಡ ನಂಬಲು ಸಾಧ್ಯವಿಲ್ಲ. ಯಾವುದೇ ಒಂದು ದೊಡ್ಡ ಅಪರಾಧ ಹಿನ್ನೆಲೆ ಇಲ್ಲದ ಕೇವಲ ಸಣ್ಣ ಪುಟ್ಟ ಕಳ್ಳತನ ಮತ್ತು ವಂಚನೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಈ ಇಬ್ಬರು ಮಹಿಳೆಯರು ಇಡೀ ಪೊಲೀಸ್ ಇಲಾಖೆಯನ್ನ ಕಣ್ಣು ತಪ್ಪಿಸಿ ಇಷ್ಟು ದಿನಗಳ ಕಾಲ ಎಲ್ಲಿ ಅಡಗಿರಬಹುದು ಎನ್ನುವುದು ಈಗಲೂ ಕೂಡ ದೊಡ್ಡ ರಹಸ್ಯವಾಗಿ ಉಳಿದಿದೆ. ಕೇರಳದ ಈ ಒಂದು ಘಟನೆ ಈಗಲೂ ಕೇರಳ ಪೊಲೀಸರನ್ನ ದೆವ್ವದ ಹಾಗೆ, ಪಿಶಾಚಿಯ ಹಾಗೆ ಹಿಂದೆ ಬಿದ್ದಿದೆ. ಪೊಲೀಸರು ಮತ್ತು ಜೈಲು ಅಧಿಕಾರಿಗಳ ಜಂಟಿ ಪಡೆಗಳು ರಾಜ್ಯದ ಗಡಿ ಭಾಗಗಳನ್ನು ಹದ್ದಿನ ಕಣ್ಣಿಟ್ಟು ಹುಡುಕಾಟ ನಡೆಸಿದ್ದರೂ ಈ ಇಬ್ಬರು ಲೇಡಿ ಕದಿಮರು ಮಾತ್ರ ಇನ್ನೂ ಕಾನೂನಿಗೆ ಕೈಗೆ ಸಿಗದೇ ಇರೋದು ನಿಜಕ್ಕೂ ಒಂದು ದೊಡ್ಡ ಸವಾಲಾಗಿದೆ. ನೋಡಿದರ, ಮಹಿಳೆಯರು ಮನಸ್ಸು ಮಾಡಿದರೆ ಎಂತೆಂಥ ಜೈಲುಗಳನ್ನು ಕೂಡ ಹಾರಿ ಪರಾರಿಯಾಗಬಹುದು ಎನ್ನುವುದಕ್ಕೆ ಈ ಒಂದು ಘಟನೆಯ ಸಾಕ್ಷಿಯಾಗಿದೆ. ಹೌದು, ಒಂದು ನಾಣ್ಯಕ್ಕೆ ಎರಡು ಮುಖಗಳಿರುತ್ತವೆ. ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಎಂತೆಂಥ ಗಂಡಸರನ್ನು ಕೂಡ ಸದೆ ಬಡೆಯಬಲ್ಲರು ಅನ್ನೋದಕ್ಕೆ ಈ ಒಂದು ಘಟನೆ ಹೈದರಾಬಾದ್ನಲ್ಲಿ ನಡೆದಿತ್ತು. ದಿ ಮಿಡ್ ನೈಟ್ ಟ್ರ್ಯಾಪ್, ಆಪರೇಷನ್ ರೋಮಿಯೋ. ಗಡಿಯಾರ ಮಧ್ಯರಾತ್ರಿ 12 ತೋರಿಸುತ್ತಿತ್ತು. ಹೈದರಾಬಾದಿನ ದಿಲ್ಸುಖ್ ನಗರದ ಬೀದಿಗಳು ಬಿಕೋ ಅನ್ನುತ್ತಿದ್ದವು. ಆದರೆ ಆ ಕತ್ತಲಲ್ಲಿ ಹಸಿದ ತೋಳಗಳಂತೆ ಕೆಲವರು ಸಂಚರಿಸುತ್ತಿದ್ದರು. ರಸ್ತೆ ಬದಿಯ ಬಸ್ ನಿಲ್ದಾಣದಲ್ಲಿ ಒಬ್ಬಂಟಿ ಮಹಿಳೆಯೊಬ್ಬಳು ನಿಂತಿದ್ದಳು. ಸಾಮಾನ್ಯ ಉಡುಪು, ಮುಖದಲ್ಲಿ ಸಣ್ಣ ಆತಂಕ. ನೋಡಿದವರಿಗೆ ಆಕೆ ದಾರಿ ತಪ್ಪಿದ ಅಥವಾ ಬಸ್ಗಾಗಿ ಕಾಯುತ್ತಿರುವ ಅಸಹಾಯಕ ಪ್ರಯಾಣಿಕಳಂತೆ ಕಾಣುತ್ತಿದ್ದಳು. ಆದರೆ ಆ ಸಾಮಾನ್ಯ ಉಡುಪಿನ ಹಿಂದೆ ಇದ್ದಿದ್ದು ಸಾವಿರಾರು ರೌಡಿಗಳನ್ನ ನಡುಗಿಸಿದ ಸಿಂಹಣಿ, ಅಂದರೆ ಲೇಡಿ ಸಿಂಘಂ. ಆಕೆ ಬಸ್ಸಿಗಾಗಿ ಕಾಯುತ್ತಿರಲಿಲ್ಲ, ಬದಲಾಗಿ ಬೇಟೆಗಾಗಿ ಕಾಯುತ್ತಿದ್ದಳು.
ರಾತ್ರಿ 11:30 ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಸಾಮಾನ್ಯವಾಗಿ ಆ ಹೊತ್ತಿಗೆ ದಣಿದು ಮಲಗಿಬಿಡುತ್ತದೆ. ಆದರೆ ಆ ದಿನದ ಮೌನ ಮಾತ್ರ ಭಯಾನಕವಾಗಿತ್ತು. ರಸ್ತೆಯ ಮೂಲೆಯೊಂದರಲ್ಲಿ ಒಬ್ಬಂಟಿ ಮಹಿಳೆ ನಿಂತಿದ್ದೇ ತಡ. ಎಲ್ಲಿಲ್ಲದ ರೋಡ್ ರೋಮಿಯೋಗಳು ಏಕಾಏಕಿ ಪ್ರತ್ಯಕ್ಷರಾಗಲು ಪ್ರಾರಂಭ ಮಾಡಿದ್ದರು. ಬೈಕುಗಳ ಕರ್ಕಶ ಹಾರ್ನ್ ಸದ್ದು ಮತ್ತು ಸೈಲೆನ್ಸರ್ಗಳ ಅಬ್ಬರ ಆ ಪ್ರದೇಶದ ಶಾಂತಿಯನ್ನೇ ಭೇದಿಸಿತ್ತು. ಒಬ್ಬೊಬ್ಬರಾಗಿ ರೋಡ್ ರೋಮಿಯೋಗಳು ಆಕೆಯ ಸುತ್ತ ಸುಳಿಯಲು ಆರಂಭಿಸಿದರು. ಮೊದಲು ಸನ್ನೆ, ನಂತರ ಅಶ್ಲೀಷ ಮಾತುಗಳು, ಆಮೇಲೆ ಹತ್ತಿರ ಬಂದು ಅಸಭ್ಯ ವರ್ತನೆ. ನಿನ್ನ ರೇಟ್ ಎಷ್ಟು, ಬರ್ತೀಯಾ, ಯಾವಾಗ ಬರ್ತೀಯಾ, ಎಲ್ಲಿ ಮಲಗ್ತೀಯಾ, ನನ್ನ ಜೊತೆ ಬಾ, ನಿನ್ನ ಜೊತೆ ಬಾ ಅಂತ ಹಲವಾರು ತುಚ್ಛ ಮಾತುಗಳು. ಒಬ್ಬರಲ್ಲ ಇಬ್ಬರಲ್ಲ, ಕೇವಲ 3 ಗಂಟೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಕಾಮಕರು ಆಕೆಯನ್ನ ಸುತ್ತುವರೆದಿದ್ದರೆಂದರೆ ನೀವು ನಂಬಲೇಬೇಕು. ಅದರಲ್ಲಿ ಹೆಚ್ಚಾಗಿ ಇದ್ದವರು ವಿದ್ಯಾರ್ಥಿಗಳು, ಕೆಲಸ ಹುಡುಕುತ್ತಿರುವ ಯುವಕರಿದ್ದರು. ಅವರಿಗೆಲ್ಲ ಕಣ್ಣಿಗೆ ಆಕೆ ಕೇವಲ ಒಂದು ಹೆಣ್ಣು ಮಾತ್ರ ಆಗಿದ್ದಳು. ಆದರೆ ಆಕೆಯ ಕಾಲರ್ನಲ್ಲಿದ್ದ ಮೈಕ್ರೋಫೋನ್ ಪ್ರತಿ ಮಾತನ್ನ ದಾಖಲಿಸುತ್ತದೆಂಬ ಅರಿವು ಅವರಿಗೆ ಇರಲಿಲ್ಲ. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಆಕೆ ಒಂದು ಸಣ್ಣ ಸಿಗ್ನಲ್ ಮಾಡಿದ್ದಾಳೆ ಅಷ್ಟೇ. ಕತ್ತಲಲ್ಲಿ ಅವಿತಿದ್ದ ಪೊಲೀಸ್ ಪಡೆಗಳು ಮಿಂಚಿನ ವೇಗದಲ್ಲಿ ಪ್ರತ್ಯಕ್ಷವಾಗಿದ್ದವು. ಕೆಲವೇ ಕ್ಷಣಗಳಲ್ಲಿ ಇಡೀ ಪ್ರದೇಶ ಪೊಲೀಸ್ ವಶವಾಗಿತ್ತು. ಅಟ್ಟಹಾಸ ಮರೆಯುತ್ತಿದ್ದ 40ಕ್ಕೂ ಹೆಚ್ಚು ಕಾಮಕರು ಈಗ ಪೊಲೀಸರ ಲಾಠಿಯೇಟಿಗೆ ಹೆದರಿ ಅಲ್ಲಿಯೇ ನಡುಗಿ ನಿಂತಿದ್ದರು. ಆ ಮಹಿಳೆ ತನ್ನ ಮುಖದ ಮೇಲಿದ್ದ ಆತಂಕದ ಮುಖವಾಡ ಕಳಚಿ ಗಂಭೀರವಾಗಿ ನಿಂತಿದ್ದಳು. ಆಕೆ ಬೇರೆ ಯಾರೂ ಅಲ್ಲ, ಮಲ್ಕಾಜ್ಗಿರಿ ಪೊಲೀಸ್ ಆಯುಕ್ತೆ ಸುಮತಿ ಸಿಪಿ. ಈ ಘಟನೆಯಲ್ಲಿ ಅತ್ಯಂತ ಆಘಾತಕಾರಿ ವಿಷಯವೆಂದರೆ ಆ ಗುಂಪಿನಲ್ಲಿದ್ದ ವ್ಯಕ್ತಿಗಳು ಅವರೆಲ್ಲರೂ ಯಾವುದೋ ಸಮಾಜಘಾತುಕ ಶಕ್ತಿಗಳಾಗಿರಲಿಲ್ಲ. ಅವರಲ್ಲಿ ಭವಿಷ್ಯದ ಕನಸು ಕಾಣುತ್ತಿದ್ದ ವಿದ್ಯಾರ್ಥಿಗಳಾಗಿದ್ದರು, ಉದ್ಯೋಗಕ್ಕಾಗಿ ಹಾತೊರೆಯುತ್ತಿದ್ದ ಯುವಕರಾಗಿದ್ದರು. ಬೆಳ್ಳಂಬೆಳಗ್ಗೆ ಸುಸಂಸ್ಕೃತರಂತೆ ಓಡಾಡುವ ಇವರಿಗೆ ರಾತ್ರಿಯ ಕತ್ತಲಲ್ಲಿ ಒಬ್ಬಂಟಿ ಮಹಿಳೆ ಕೇವಲ ಭೋಗದ ವಸ್ತುವಾಗಿ ಕಂಡಿದ್ದಳು. ಹೈದರಾಬಾದಿನ ಮಲ್ಕಾಜ್ಗಿರಿಯ ಮೊದಲ ಮಹಿಳಾ ಪೊಲೀಸ್ ಆಯುಕ್ತೆಯಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ IPS ಸುಮತಿಯವರು ಈ ಸಾಹಸಕ್ಕೆ ಕೈ ಹಾಕಿದ್ದರು. ಈ ಹಿಂದೆ ವಿಶೇಷ ಗುಪ್ತಚರ ಇಲಾಖೆ ಅಂದರೆ SIBಯಲ್ಲಿ ಮುಖ್ಯಸ್ಥೆಯಾಗಿ ಅದೆಷ್ಟೋ ಗುಂಡಾಗಳನ್ನು, ನಕ್ಸಲರನ್ನು ಶರಣಾಗುವಂತೆ ಮಾಡಿದ್ದ ಈ ಅಧಿಕಾರಿ ನಗರದ ಬೀದಿಯನ್ನು ಹೆಣ್ಣು ಮಕ್ಕಳಿಗೆ ಸುರಕ್ಷಿತವಾಗಿಡಲು ಖುದ್ದಾಗಿ ಕಣಕ್ಕಿಳಿದಿದ್ದರು. ಪೊಲೀಸ್ ಠಾಣೆಯಲ್ಲಿ ಸಾಲಾಗಿ ನಿಂತಿದ್ದ 40 ಮಂದಿಗೆ ಸುಮತಿ ಅವರು ನೀಡಿದ ಎಚ್ಚರಿಕೆ ಇಡೀ ರಾಜ್ಯಕ್ಕೆ ಕೇಳಿಸುವಂತಿತ್ತು. ಹೌದು, ರಸ್ತೆಯಲ್ಲಿ ಒಬ್ಬಂಟಿ ಹೆಣ್ಣನ್ನು ನೋಡಿದಾಗ ಆಕೆಗೆ ರಕ್ಷಣೆ ನೀಡುವ ಸಂಸ್ಕಾರವನ್ನು ಮೊದಲು ಕಲಿಯಿರಿ. ಕಿರುಕುಳ ನೀಡುವುದನ್ನು ತಪ್ಪಿಸಿ. ಓದು ವೃತ್ತಿಯ ಕಡೆಗೆ ನಿಮ್ಮ ಗಮನ ಇರಲಿ. ಬೀಡಿ ಸೇದುವುದು, ಸಿಗರೇಟ್ ಸೇದುವುದು, ಮದ್ಯದ ವ್ಯಸನಕ್ಕೆ ಬಿದ್ದು ಬದುಕನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮಗಾಗಿ ನಿಮ್ಮ ತಂದೆ ತಾಯಿಗಳು ಊರಲ್ಲಿ ಕಾದುಕೊಳ್ತಿರ್ತಾರೆ. ನಿಮ್ಮ ಬಾಲವನ್ನು ಜಾಸ್ತಿ ಉದ್ದ ಮಾಡಿದರೆ ನಿಮ್ಮ ಬಾಲವನ್ನು ಕತ್ತರಿಸಿ ಒಳಗೆ ಹಾಕುತ್ತೇನೆ ಅಂತ ವಾರ್ನಿಂಗ್ ಮಾಡಿ ಅಲ್ಲಿಂದ ಅವರನ್ನ ಕಳಿಸಿಕೊಟ್ಟಿದ್ದರು. ಸಿನಿಮಾ ಸ್ಟೈಲ್ನಲ್ಲಿ ನಡೆದ ಈ ಕಾರ್ಯಾಚರಣೆ ಆ ರಾತ್ರಿ ಇಡೀ ನಗರಕ್ಕೆ ಒಂದು ಸಂದೇಶ ರವಾನಿಸಲಾಗಿತ್ತು. ಇನ್ನು ಮುಂದೆ ಈ ನಗರದ ರಾತ್ರಿಗಳು ಕಾಮುಕರದಲ್ಲ, ಧೈರ್ಯವಂತ ಹೆಣ್ಣು ಮಕ್ಕಳದ್ದು ಅಂತ ಹೇಳಿದ್ದರು. ಹೌದು ಸ್ನೇಹಿತರೆ, ಈ ರೀತಿಯ IPS ಅಧಿಕಾರಿಗಳು ನಮಗೆ ಬೇಕು. ಇಂತಹದೇ ಇನ್ನೊಬ್ಬ IPS ಅಧಿಕಾರಿಯ ಕತೆ ಕೇಳಿದರೆ ನಿಮಗೂ ಕೂಡ ಮೈ ಝುಮ್ಮೆನಿಸುತ್ತದೆ. ಎಲ್ಲಿಯವರೆಗೆ ಜನರು ಮೋಸಗೊಳ್ಳಲು ರೆಡಿ ಇರುತ್ತಾರೋ ಮೋಸ ಮಾಡುವವರು ಇದ್ದೇ ಇರುತ್ತಾರೆ. ಹೌದು, ಅಂತಹದೊಂದು ಘಟನೆ ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿಯಲ್ಲಿ ನಡೆದಿತ್ತು. ಜನರು ಮೋಸ ಹೋಗುತ್ತಾರೆ ಅಂದ್ರೆ ಅವರಿಂದ ಕೋಟಿ ಹಣ ದೋಚಲು ಕೂಡ ಹಿಂದೆ ಮುಂದೆ ನೋಡದ ಜನ ಈ ರೀತಿ ಮಾಡುತ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ.